ಬೆಟ್ಟಂಪಾಡಿ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯು ಕೃಷ್ಣ ರಾಧಾ ವೇಷಧಾರಿಗಳ ಮೆರವಣಿಗೆ ತೊಟ್ಟಿಲ ಸಂಭ್ರಮ ವಿವಿಧ ಆಟೋಟಗಳೊಂದಿಗೆ ಆಗಸ್ಟ್ 20ರಂದು ನಡೆಯಿತು. ಬೆಳಗ್ಗೆ ರೆಂಜಾ ಶ್ರೀರಾಮನಗರ ಅಯ್ಯಪ್ಪ ಭಜನಾ ಮಂದಿರದಿಂದ ರಾಧಾಕೃಷ್ಣಿಯರ ಭವ್ಯ ಮೆರವಣಿಗೆ ನಡೆಯಿತು. ಚೆಂಡೆ ಮೇಳ, ನೃತ್ಯ ಭಜನಾ ತಂಡ, ನೂರಾರು ಕೃಷ್ಣ ರಾಧೆಯರು ಮೆರವಣಿಗೆಗೆ ಶೋಭೆ ನೀಡಿದರು. ಮೊದಲು ಶಾಲೆಯಲ್ಲಿ ಕೃಷ್ಣರಾಧೆಯರಿಗೆ ಆರತಿ ಎತ್ತಿ ಅರಿಶಿನ ಕುಂಕುಮ ಹಚ್ಚಲಾಯಿತು. ಬಾಲಕೃಷ್ಣನ ತೊಟ್ಟಿಲು ಹಾಕುವ ಸಂಪ್ರದಾಯವೂ ನಡೆಯಿತು. ಬಾಲಕೃಷ್ಣನಾಗಿ ಮುಖ್ಯ ಗುರು ರಾಜೇಶ್ ಮತ್ತು ರೇಷ್ಮಾ ದಂಪತಿಯ ಪುತ್ರಿ ಪುಟಾಣಿ ಆಯುಷಿ ಆಯ್ಕೆಯಾದರು. ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಭಜನಾ ಸಂಘದವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ನಂತರ ಪೋಷಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು. ಮಧ್ಯಾಹ್ನ ಸಹಭೋಜನ ನಡೆಯಿತು. ಅಪರಾಹ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ನರಿಮುಗರು ಸರಸ್ವತಿ ವಿದ್ಯಾಮಂದಿರದ ಸಂಚಾಲಕ ಅವಿನಾಶ್ ಕೊಡಿಂಗೇರಿ ಧಾರ್ಮಿಕ ಉಪನ್ಯಾಸ ನೀಡಿದರು. ನನಗೆ ಗೊತ್ತಿದೆ ನಾನು ಯಾರು ಅಂತ ಹೇಳಿ, ನಿನಗೆ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ, ಭಗವದ್ಗೀತೆಯನ್ನು ನಾವು ನಂಬುವುದಾದರೆ ಸ್ವಯಂ ಪರಮಾತ್ಮ ತಾನು ಬದುಕಿ ತೋರಿಸಿದ ಲೋಕದಲ್ಲಿ ಹೇಗೆ ಬದುಕಬೇಕು. ಅದ್ಭುತವಾದ ಮಾತು ಭಗವದ್ಗೀತೆಯಲ್ಲಿ ಬರುವುದು. ಒಂದೇ ಮಾತು ನೀವು ಎತ್ತಿಕೊಳ್ಬೇಕಾಗಿದ್ರೆ, ಭಗವದ್ಗೀತೆಯಲ್ಲಿ ಒಂದು ಮಾತಿನಲ್ಲಿ ನೀವು ಹೇಳಬೇಕಾಗಿದ್ರೆ, ಬದುಕಿನಲ್ಲಿ ಹೇಗಿರಬೇಕು ಅಂತ ಕೃಷ್ಣ ತೋರಿಸಿಕೊಟ್ಟದ್ದು ಇಡೀ ಅವನ ಜೀವನವನ್ನು ನೋಡಿದರೆ ಪದ್ಮಪತ್ರ ವಿವಂಬಸಿ ಎಂದು ಮಾತಾಡ. ಕಾರ್ಯಕ್ರಮದ ಅಂಗವಾಗಿ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಡೆದ ಕ್ರೀಡಾಕೂಟದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿಯ ಅಧ್ಯಕ್ಷ ಉದಿವಿ ಸತೀಶ್ ರೈ ಕಟಾವು ಸಭಾಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿದ್ದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದುರ್ಗಾಪ್ರಸಾದ್, ರೋಟರಿ ಕ್ಲಬ್ ಪುತ್ತೂರು ಯುವದ ಅಧ್ಯಕ್ಷೆ ರಾಜೇಶ್ವರಿ ಆಚಾರ್, ಶಾಲಾ ಆಡಳಿತ ಸಮಿತಿ ಅಧ್ಯಕ್ಷ ರಂಗನಾಥ್ ರೈಗುತ್ತು, ಶಾಲಾ ಸಂಚಾಲಕ ಡಾ ಸತೀಶ್ ರಾವ್, ಆಡಳಿತ ಮಂಡಳಿ ಕೋಶಾಧಿಕಾರಿ ಕರುಣಾಕರ ಶೆಟ್ಟಿ ಕೊಮ್ಮಂಡ, ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ ಉಪಾಧ್ಯಕ್ಷ ಕುಂಜಾಡಿ ಸನತ್ಕುಮಾರ್ ರೈ ತೋಟದ ಮೂಲೆ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಶುಭಕರ್ ರೈ ಬೈಲಾಡಿ, ಮುಖ್ಯ ಶಿಕ್ಷಕ ರಾಜೇಶ್ ನೆಲ್ಲಿತಡ್ಕ ಉಪಸ್ಥಿತರಿದ್ದರು. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college.
Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ